ಎಸ್, ಉಡುಪಿಯಲ್ಲಿ ಇವತ್ತು ಕೂಡ 5 ಕೊರೋನಾ ಪಾಸಿಟಿವ್ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಮಹಾರಾಷ್ಟ್ರದಿಂದ ಬಂದಿರುವಂತಹ 4 ಜನರು ಮತ್ತು ದುಬೈನಿಂದ ಬಂದಿರುವಂತಹ ಒಬ್ಬರು ಕೋವಿಡ್-19 ಸೋಂಕಿಗೆ ತುತ್ತಾಗಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಈಗ ಉಡುಪಿ ಜಿಲ್ಲಾಡಳಿತ ಕೊಟ್ಟಿದೆ. ಸೋಂಕಿತರ ಪೈಕಿ 3 ಗಂಡಸರು ಇದ್ದಾರೆ, 2 ಹೆಂಗಸರು ಇರುವಂತದ್ದು. ದುಬೈನಿಂದ ಬಂದಿರುವಂತಹ 37 ವರ್ಷ ಪ್ರಾಯದ ಪುರುಷ, ಮುಂಬೈನಿಂದ ಬಂದಿರುವಂತಹ 31 ವರ್ಷ ಪ್ರಾಯದ ವ್ಯಕ್ತಿ, ಅದೇ ರೀತಿ ಮತ್ತೊಂದು ಮುಂಬೈನಿಂದ ಬಂದಿರುವಂತಹ 55 ವರ್ಷದ ಪ್ರಾಯದ ಪುರುಷ ಸೋಂಕಿಗೆ ತುತ್ತಾಗಿದ್ದಾರೆ. ಅದೇ ರೀತಿ ಮುಂಬೈನಿಂದ ಬಂದಿರುವಂತಹ 48 ವರ್ಷ ಪ್ರಾಯದ ಮಹಿಳೆ ಮತ್ತು ಮುಂಬೈನಿಂದ ಬಂದಿರುವಂತಹ 34 ವರ್ಷ ಪ್ರಾಯದ ಮಹಿಳೆ ಸೋಂಕಿಗೆ ತುತ್ತಾಗಿದ್ದಾರೆ. ಎಸ್, ಹೆಚ್ಚಿನ ಇನ್ಫಾರ್ಮೇಶನ್ ಕೊಡ್ತಾರೆ ನಮ್ಮ ಉಡುಪಿ ಪ್ರತಿನಿಧಿ ಸಂತೋಷ್. ಹಲೋ ಸಂತೋಷ್. ಹಲೋ. ಎಸ್, ಇವತ್ತು ಮತ್ತೆ 5 ಪ್ರಕರಣಗಳು ಪತ್ತೆಯಾಗಿದೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಅಡಿಷನಲ್ ಇನ್ಫಾರ್ಮೇಶನ್ ಅಂತ? ಹೌದು, ಈಗಾಗಲೇ ಮಹಾರಾಷ್ಟ್ರದಿಂದ ಬಂದವರದ್ದು ಗಂಟಲದರದ ಸ್ಯಾಂಪಲ್ಸ್ಗಳನ್ನ ಕಳಿಸಲಾಗಿತ್ತು. ಇವತ್ತು ಮತ್ತೆ ವರದಿ ಬಂದಿದ್ದು. ಅದರಲ್ಲಿ ಒಟ್ಟು 5 ಮಂದಿಗೆ ಇವತ್ತು ಕೊರೋನಾ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿರುವಂತದ್ದು. ಅದರಲ್ಲಿ 4 ಮಹಾರಾಷ್ಟ್ರದಿಂದ ಬಂದವರು ಮತ್ತು ಒಬ್ರು ದುಬೈನಿಂದ ಬಂದವರಾಗಿದ್ದಾರೆ. ಇವರದೆಲ್ಲ ರಿಪೋರ್ಟ್ಗಳು ಈಗಾಗಲೇ ಜಿಲ್ಲಾ DC ಅವರಿಗೆ ತಲುಪಿದ್ದು. ಅವರು ಈಗಾಗಲೇ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. 5 ಇವತ್ತು ಕೊರೋನಾ ಪಾಸಿಟಿವ್ ಬಂದಿರುವಂಥದ್ದು. ಇನ್ನಷ್ಟು ಸ್ಯಾಂಪಲ್ಗಳ ವರದಿಗಳು ಬರಲಿಕ್ಕೆ ಬಾಕಿ ಇದೆ. ಸುಮಾರು 2490ರಷ್ಟು ವರದಿಗಳು ಬರಲಿಕ್ಕೆ ಬಾಕಿ ಇತ್ತು. ಇದರಲ್ಲಿ ಇವತ್ತು ಸ್ವಲ್ಪ ವರದಿಗಳು ಬಂದಿದೆ. ಇನ್ನಷ್ಟು ವರದಿಗಳು ಬರಲಿಕ್ಕೆ ಬಾಕಿ ಇದೆ. ಗೌತಮ್, ಓಕೆ, ಅಂದ್ರೆ ಈಗ ಮುಖ್ಯವಾಗಿ ದುಬೈನಿಂದ ಬಂದಿರುವಂತಹ ಪ್ರಕರಣಗಳನ್ನ ಗಮನಿಸಿದ್ರೆ ಇವರು ಮೊದಲ ಹಂತದಲ್ಲಿ ಬಂದಿದ್ರು ಅಥವಾ 2ನೇ ವಿಮಾನದಲ್ಲಿ ಬಂದಿದ್ರು? ಈ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಈಗ ಪರ್ಟಿಕ್ಯುಲರ್ ಆಗಿ ಸಿಗ್ತಾ ಇದೆಯಾ ಅಂತ? ಅಂದ್ರೆ ಈಗಾಗಲೇ ದುಬೈನಿಂದ ಬಂದವರದ್ದು ಕೆಲವರದ್ದು ಮಾತ್ರ ವರದಿಗಳು ಬಂದಿತ್ತು, ಕೆಲವರದ್ದು ಬರ್ಲಿಕ್ಕೆ ಬಾಕಿ ಇತ್ತು. ಈಗ ಇದು ಕೆಲವರು ಬಾಕಿ ಇತ್ತು, ಆ ಬಾಕಿ ಪ್ರಕರಣಗಳದ್ದು ವರದಿಗಳು ಬಂದಿರುವಂತದ್ದು. ಇನ್ನು ದುಬೈನಿಂದ ಬೇರೆ ಮಸ್ಕತ್ನಿಂದ ಬಂದವರಿದ್ದ ಅವರದ್ದು ಬಗ್ಗೆ ವರದಿಗಳು ಬರ್ಲಿಕ್ಕೆ ಬಾಕಿ ಇದೆ. ಮತ್ತು ಮುಂಬೈನಿಂದ ಬಂದವರದ್ದು ಕೂಡ ಸಾಕಷ್ಟು ವರದಿಗಳು ಬರ್ಲಿಕ್ಕೆ ಬಾಕಿ ಇದೆ. ಅವರೆಲ್ಲ ಈಗಾಗಲೇ ಸರ್ಕಾರಿ ಕ್ವಾರಂಟೈನ್ ನಲ್ಲಿ ಇರುವಂತದ್ದು. ಯಾರಿಗೆಲ್ಲ ಕೊರೋನಾ ಪಾಸಿಟಿವ್ ಆಗಿದೆ ಅವರೆಲ್ಲ ಕೋವಿಡ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ 3 ಕೋವಿಡ್ ಆಸ್ಪತ್ರೆಗಳನ್ನ ಮಾಡಲಾಗಿದೆ. ಉಡುಪಿಯಲ್ಲಿ TMFI, ಹಾಗೆ ಕಾರ್ಕಳ ಮತ್ತು ಕುಂದಾಪುರದಲ್ಲೂ ಕೂಡ ಕೋವಿಡ್ ಆಸ್ಪತ್ರೆ ಮಾಡಲಾಗಿದ್ದು, ಅಲ್ಲಿ ಆ ತಾಲೂಕಿಗೆ ಸಂಬಂಧಪಟ್ಟಂತೆ ಯಾರಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಅವರನ್ನ ಆ ಆಸ್ಪತ್ರೆಗೆ ದಾಖಲಿಸಿ ಅಲ್ಲಿ ಚಿಕಿತ್ಸೆ ನೀಡುವಂತಹ ವ್ಯವಸ್ಥೆಗಳು ಈಗಾಗಲೇ ನಡೀತಾ ಇರುವಂತದ್ದು. ಇನ್ನಷ್ಟು ವರದಿಗಳು ಕೂಡ ಬರ್ಲಿಕ್ಕೆ ಬಾಕಿ ಇದೆ. ಸುಮಾರು 1-1.5 ಸಾವಿರಕ್ಕೂ ಹೆಚ್ಚು ವರದಿಗಳು ಬರ್ಲಿಕ್ಕೆ ಬಾಕಿ ಇರುವಂತದ್ದು. ಗೌತಮ್, ಎಸ್, ಅದರ ಜೊತೆಗೆ ನಾವು ಮತ್ತೊಂದು ವಿಚಾರ ಉಡುಪಿ ಜಿಲ್ಲೆಯಲ್ಲಿ ಭಾರಿ ಸದ್ದು ಮಾಡಿರುವಂತದ್ದನ್ನ ನಾವು ನೋಡಿದ್ರೆ, ಜಿಲ್ಲಾಧಿಕಾರಿಗಳು ನಿನ್ನೆ ಒಂದು ಮಾತನ್ನ ಹೇಳಿದ್ರು. ಮುಂಬೈನಲ್ಲಿ ಕುಳಿತುಕೊಂಡು ಡಾನ್ ತರ ಕೆಲವರು ಮಾತನಾಡುವಂತದ್ದು, ಬೆದರಿಕೆಗಳನ್ನು ಹಾಕುವಂತಹ ಪ್ರಕರಣಗಳು ಕಂಡು ಬರ್ತಾ ಇದೆ, ಆ ತರ ಮಾಡಿದ್ರೆ ನಾವು ಸುಮ್ಮನಿರೋದಿಲ್ಲ ಎನ್ನುವಂತಹ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ರು. ಆ ಬಳಿಕ ಇಂತಹ ಪ್ರಕರಣಗಳಿಗೆ ಬ್ರೇಕ್ ಬಿದ್ದಿದೆ ಅಥವಾ ಯಥಾ ಪ್ರಕಾರ ಅದು ಕೂಡ ಮುಂದುವರಿತಾ ಇದೆಯಾ ಅನ್ನುವಂಥದ್ದು ಸಂತೋಷ? ಏನಂತ ಹೇಳಿದ್ರೆ ಗೌತಮ್, ಈಗ ಬೇರೆ ಜಿಲ್ಲೆಯವರು ಉಡುಪಿ ಜಿಲ್ಲೆಗೆ ಬರ್ಲಿಕ್ಕೆ, ಅಂದ್ರೆ ಮೂಲ ಉಡುಪಿಯವರಾಗಿರ್ತಾರೆ, ಅವರು ಬೇರೆ ಜಿಲ್ಲೆಯಲ್ಲಿ ಈಗ ಮಹಾರಾಷ್ಟ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಇರ್ಬೋದು, ಆ ಪ್ರದೇಶದಲ್ಲಿ ವಾಸಿಸ್ತಾರೆ, ಕೆಲಸಕ್ಕಾಗಿ ಹೋಗಿರ್ತಾರೆ. ಅವರು ವಾಪಸ್ ಬರ್ಬೇಕಾದ್ರೆ ಸೇವಾ ಸಿಂಧು ಆಪ್ ನಲ್ಲಿ ಅವರು ಆ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಅದರ ಜೊತೆಗೆ ಕಂಡೀಷನ್ ಇದೆ, ಬಂದ ತಕ್ಷಣ ಅವರು ಮನೆಗೆ ಹೋಗುವುದಲ್ಲ, ಅವರು 14 ದಿನ ಕಡ್ಡಾಯವಾಗಿ ಸರ್ಕಾರಿ ಕ್ವಾರಂಟೈನ್ ನಲ್ಲಿ ಇರಬೇಕು ಎನ್ನುವಂತಹ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ಗೆ ಅವರು ಒಪ್ಪಿದೆ ಮಾತ್ರ ಜಿಲ್ಲಾಧಿಕಾರಿಗಳು ಅವರಿಗೆ ಬರ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ತಾರೆ. ಆದ್ರೆ ಹೆಚ್ಚಿನ ಕಡೆಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗಾಗಲೇ ಕೆಲವೊಂದು ಪ್ರಕರಣ ಆಗಿರುವಂತದ್ದು, ಅದಕ್ಕಾಗಿ DC ಗರಂ ಕೂಡ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಅವರು ಎಲ್ಲಾ ಕಂಡೀಷನ್ ಗಳಿಗೆ ಒಪ್ತಾರೆ. ಆದ್ರೆ ಉಡುಪಿ ಜಿಲ್ಲೆಗೆ ಕಾಲಿಟ್ಟ ತಕ್ಷಣ ಅವರು ನಮ್ಗೆ ಇದು ಆಗುದಿಲ್ಲ, ಕಂಡೀಷನ್ ಅಂದ್ರೆ ಸರ್ಕಾರಿ ಕ್ವಾರಂಟೈನ್ ಅಲ್ಲಿ ಇರ್ಲಿಕ್ಕೆ ಆಗುದಿಲ್ಲ, ನಂಗೆ ಬೇರೆ ವ್ಯವಸ್ಥೆಗಳು ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಸರ್ಕಾರಿ ಕ್ವಾರಂಟೈನ್ ಗಳಲ್ಲಿ ಮಾತ್ರ ಸರ್ಕಾರ DC ಅವರಿಗೆ ಸರ್ಕಾರಿ ಕ್ವಾರಂಟೈನ್ ನಲ್ಲಿ ಇದ್ದವರಿಗೆ ಮಾತ್ರ ಸರ್ಕಾರದ ವತಿಯಿಂದ ವೆಚ್ಚಗಳನ್ನ, ಅಂದ್ರೆ ಅವರಿಗೆ ಊಟ ಬೇಕು ಮತ್ತು ವಸತಿ ವ್ಯವಸ್ಥೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇರುವಂತದ್ದು. ಅವರು ಇಲ್ಲಿ ಬಂದ ತಕ್ಷಣ ನಂಗೆ ಸರ್ಕಾರಿ ಕ್ವಾರಂಟೈನ್ ನಲ್ಲಿ ಇರ್ಲಿಕ್ಕೆ ಆಗುದಿಲ್ಲ, ಬೇರೆ ಕಡೆ ನಂಗೆ ಅಂದ್ರೆ ಈಗ ವಸತಿ ನಿಲಯಗಳು, ಲಾಡ್ಜ್ಗಳಲ್ಲೋ ಅಥವಾ ಹೋಟೆಲ್ಗಳಲ್ಲೋ ನಮ್ಗೆ ವ್ಯವಸ್ಥೆ ಮಾಡಿಕೊಡಿ ಅನ್ನುವಂತಹ ಕೆಲವೊಂದು ಬೇಡಿಕೆಗಳನ್ನ ಹಾಕ್ತಾರೆ. ಆದ್ರೆ ಸರ್ಕಾರದ ವತಿಯಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರೇ ಸ್ವತಃ ಖರ್ಚನ್ನ ಭರಿಸಿಕೊಂಡು ಯಾರು ಕ್ವಾರಂಟೈನ್ ಒಳಗಾಗ್ತಾರೆ ಅವರೇ ಸ್ವತಃ ಖರ್ಚನ್ನ ಭರಿಸಬೇಕಾಗ್ತದೆ. ಆದ್ರೆ ಕೆಲವೊಂದು ಕಂಡೀಷನ್ಗಳಲ್ಲಿ ಇವ್ರಿಗೂ ಒಪ್ಪಿಗೆ ಆಗ್ತಾ ಅವರು ಒಪ್ತಾ ಇಲ್ಲ. ಒಂದು
ಇನ್ನೊಂದು ಕೆಲವು ಬಂದವರು ನಾವು ಸರ್ಕಾರಿ ಕ್ವಾರಂಟೈನ್ಗೆ ಒಳಗಾಗ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನ ನೇರವಾಗಿ ಅಲ್ಲಿ ಈಗ ಸೇವಾ ಸಿಂಧು ಆ್ಯಪ್ನಲ್ಲಿ ಇರ್ಬೋದು ಮತ್ತು ಇಲ್ಲಿ ಬಂದ ತಕ್ಷಣ ಅವರು ಕಂಡೀಷನ್ಗೆ ಒಪ್ಪಿದ್ರು ಕೂಡ ಮತ್ತೆ ಅವರು ಕಂಡೀಷನ್ಗೆ ಏನು ಒಪ್ಪದೆ ನಿರಾಕರಿಸುವಂತಹ ಏನು ಕಾರ್ಯ ಆಗ್ತಾ ಇದೆ. ಮತ್ತು ದೂರವಾಣಿ ಕರೆ ಮೂಲಕ ನಮಗೆ ಏನು ಉಡುಪಿಗೆ ಬರ್ಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಎನ್ನುವಂತ ಏನು ಅಲ್ಲಿ ಮಾತಾಡ್ತಾರೆ. ಅದನ್ನೇ ಆಡಿಯೋವನ್ನ ಏನು ವೈರಲ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ನಮಗೆ ಅವಕಾಶ ಮಾಡಿಕೊಡಿ ಎನ್ನುವಂತಹ ಏನು ಬೇಜವಾಬ್ದಾರಿಯಿಂದ ಮಾತನಾಡುವಂತಹ ಆಡಿಯೋಗಳನ್ನ ಅವರು ವೈರಲ್ ಮಾಡುವಂತಹ ವಿಚಾರಗಳು ಕೂಡ ಆಗ್ತಾ ಇದೆ. ಇದು DC ಅವರ ಏನು ಗಮನಕ್ಕೆ ಬಂದಿದೆ ಮತ್ತು ಅವರು ಇದರ ಬಗ್ಗೆ ಏನು ಎಚ್ಚರಿಕೆಯನ್ನ ನೀಡಿರುವಂತದ್ದು. ಏನೋ ಎಲ್ಲೋ ಕುಳಿತುಕೊಂಡು ನೀವು ಏನೋ ಬೆದರಿಕೆ ಕರೆಗಳನ್ನ ಮಾಡಿ ಅದನ್ನ ಆಡಿಯೋವನ್ನ ವೈರಲ್ ಮಾಡಿದ್ರೆ ನಾನು ಸುಮ್ಮನಿರಲಿಲ್ಲಂತಹ ವಿಚಾರವನ್ನ ಈಗಾಗಲೇ ಹೇಳಿದ್ದಾರೆ ಮತ್ತು ಅವರ ವಿರುದ್ಧ ಕ್ರಿಮಿನಲ್ ಕೇಸನ್ನ ಹಾಕ್ತೆ ಎನ್ನುವಂತಹ ವಿಚಾರವನ್ನ ಈಗಾಗಲೇ ಹೇಳಿರುವಂತದ್ದು. ಗೌತಮ್, ಎಸ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದು ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಮಾಹಿತಿ. ಇವತ್ತು ಮತ್ತೆ 5 ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿದೆ. 4 ಮಹಾರಾಷ್ಟ್ರದಿಂದ ಬಂದಿರುವಂತವರು ಮತ್ತು ಒಬ್ಬ ವ್ಯಕ್ತಿ ದುಬೈನಿಂದ ಬಂದಿರುವಂತವರು ಸೋಂಕಿಗೆ ತುತ್ತಾಗಿದ್ದಾರೆ. ಈ ಸೋಂಕಿತರ ಪೈಕಿ 3 ಗಂಡಸರು ಮತ್ತು 2 ಹೆಂಗಸರು ಇರುವಂತಹ ವಿಚಾರವನ್ನು ಕೂಡ ನಾವು ಗಮನಿಸಬಹುದು. ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಸೊ 3 ಕೋವಿಡ್ ಆಸ್ಪತ್ರೆಗಳನ್ನ ಈ ನಿಟ್ಟಿನಲ್ಲಿ ರಚಿಸಲಾಗಿರುವಂತದ್ದು. ಸೊ ಸೋಂಕಿತರನ್ನ ಇದೀಗ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಮುಂದುವರಿಸುವಂತಹ ಕೆಲಸಗಳಾಗ್ತಾ ಇದೆ ಎನ್ನುವಂತಹ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು 5 ಪ್ರಕರಣಗಳು ಪಾಸಿಟಿವ್ ಬಂದಿದೆ. ಸುಮಾರು ಅಂದಾಜು ಒಂದು 200 ಜನರಿಗೆ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ 5 ಪಾಸಿಟಿವ್ ಪ್ರಕರಣಗಳು ನಮಗೆ ಬಂದಿದೆ. ನಮಗೆ ಒಂದು ಮೇಲ್ 37 ವರ್ಷ, ಆಮೇಲೆ 55 ವರ್ಷದ ಇನ್ನೊಬ್ಬ ಮೇಲ್, ಆಮೇಲೆ 48 ವರ್ಷದ ಫೀಮೇಲ್, 31 ವರ್ಷದ ಮೇಲ್ ಮತ್ತು 34 ವರ್ಷದ ಫೀಮೇಲ್. ಈ 5 ಪ್ರಕರಣಗಳು ನಮಗೆ ಇವತ್ತು ಕಂಡು ಬಂದಿದೆ. ಇದು ಕೊನೆ ಪ್ರಕರಣ ಎಲ್ಲಿಂದ ಬಂದಿರೋದು? ಎಲ್ಲ 5 ಪ್ರಕರಣಗಳು ಸಹ ಒಂದು ದುಬೈಯ